ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇಂದು ಭಾರಿ ಮಳೆಯಾಗಿದ್ದು ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿತು. ಇಡೀ ದಿನ ಜಿಲ್ಲೆಯಾದ್ಯಂತ ಮೋಡ ಕವಿದಿದ್ದು ಕತ್ತಲಿನ ವಾತಾವರಣ ಕಂಡುಬಂದಿದೆ. ನಿರಂತರ ವರ್ಷಾಧಾರೆಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿ ನಿಂತು ಮನೆ ಮತ್ತು ಕಟ್ಟಡಗಳು ಜಲಾವೃತಗೊಂಡಿದ್ವು. ನೇತ್ರಾವತಿ ಮತ್ತು ಇತರ ನದಿಗಳಲ್ಲಿ ನೆರೆ ನೀರು ತುಂಬಿ ಹರಿತಾ ಇದೆ. ಹವಾಮಾನ ಇಲಾಖೆಯು ಇಂದು ಆರೆಂಜ್ ಅಲರ್ಟ್ ಎಂಬುದಾಗಿ ನಿನ್ನೆ ಘೋಷಿಸಿದ್ರು. ಇವತ್ತು ಅದು ರೆಡ್ ಅಲರ್ಟ್ ಆಗಿ ಪರಿವರ್ತನೆಗೊಂಡಿದೆ. ಹವಾಮಾನ ಇಲಾಖೆಯು ಮಂಗಳವಾರಕ್ಕೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಇನ್ನು ಮಂಗಳೂರು ತಾಲೂಕಿನಲ್ಲಿ ಅಂಗನವಾಡಿಯಿಂದ ಪದವಿ ಪೂರ್ವ ಕಾಲೇಜು ಹಂತದವರೆಗೆ ರಜೆಯನ್ನ ಘೋಷಿಸಲಾಗಿತ್ತು. ಇನ್ನು ಇಂದು ಪುತ್ತೂರು ಮತ್ತು ಸುಳ್ಯ ತಾಲೂಕುಗಳಲ್ಲಿ ಭಾರಿ ಮಳೆ ಬಂದಿದೆ. 4 ಗಂಟೆಗಳ ಕಾಲ ನಿರಂತರವಾಗಿ ಸುರಿದ ವರ್ಷಾಧಾರೆ ಸಾಮಾನ್ಯ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ಸತತವಾಗಿ ಸುರಿದ ಮಳೆಯಿಂದ ಎಲ್ಲೆಲ್ಲೂ ನೀರೇ ನೀರು ಕಂಡುಬಂದಿತ್ತು. ತಗ್ಗು ಪ್ರದೇಶಗಳಲ್ಲಿ ಮನೆಗಳು ಕಟ್ಟಡಗಳು ಜಲಾವೃತಗೊಂಡಿದ್ವು. ಎಂಕ್ಲ